ನಾನು ಒಳಗೆ ಹೋಗಿ ಬರೋಷ್ಟೊತ್ತಿಗೆ ಏನಿಲ್ಲ, ಒಂದು ಶಬ್ದ ಮಾತ್ರ ಕೇಳಿದ್ದು. ನೋಡುವಾಗ ತಿರುಗಿ ನೋಡಿ ಶೆಡ್ಡೇ ಇರಲಿಲ್ಲ. ಇಲ್ಲಿ ಬರೋಷ್ಟೊತ್ತಿಗೆ ಒಬ್ಬ ಮಗ ಹೊರಗಿದ್ದಾನೆ, ಇನ್ನೊಬ್ಬ ಮಗನೇ ಕಾಣಿಸ್ತಾ ಇಲ್ಲ. ಅವನು ಅದ್ರ ಒಳಗಿದ್ದ. ಅವನು ಮೂರು ಸಾವಿರ ಚಿಲ್ಲರೆ ಕೋಳಿ ಇದೆ. ಬರುವಾಗ ನಾವು ಎಲ್ಲಿದ್ದಾನೆ ನಾನು ಅವನನ್ನೇ ಹುಡುಕಿದ್ರೆ, ಅದು ಬೀಳುವಾಗ ಟೇಬಲ್ ಇಟ್ಲಿಕ್ಕೆ ಹೋಗಿದ್ದೆ. ಟೇಬಲ್ ಹಿಡಿಯುವಾಗ ಅದು ಶೆಡ್ಡೆ ಬಿದ್ದಿದೆ. ನಂಗೆ ಅದು ಗೊತ್ತಿಲ್ಲ, ನಾನು ಅಲ್ಲಿಗೆ ಕೂತ್ಕೊಂಡಿದ್ದೇನೆ. 12 ಲಕ್ಷ ಖರ್ಚು ಮಾಡಿದ್ದು ನಮ್ದು ಲೋನ್ ಕೂಡ ಇನ್ನೂ ಅದರದ್ದು ಏನು ಕ್ಲಿಯರ್ ಆಗಲಿಲ್ಲ. ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಇದೆ. ಮತ್ತು ಇದು ಕೂಡ ಒಂದು ಕೂಡ ಬದುಕೋದಿಲ್ಲ. ಅದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಕೂಡ ಅದಕ್ಕೆ ತೊಂದರೆ ಆದ್ರೂ ಬದುಕೋದಿಲ್ಲ. ಇವತ್ತು ಮಾರ್ಚ್ 28 ಸಂಜೆ ಸುಮಾರು ಒಂದು 5 ಗಂಟೆಯಿಂದ 5:45 ಒಳಗಡೆ ಒಂದು ಭೀಕರವಾದ ಗಾಳಿ ಬರುತ್ತೆ. ಆಲ್ಮೋಸ್ಟ್ ತುಂಬ ಕಡೆ ಮರಗಳು ಆಗಿರ್ಬೋದು, ಕೆಲವೊಂದು ಕಡೆ ಸಣ್ಣ ಪುಟ್ಟ ಕಟ್ಟಡ ಕೂಡ ನೆಲಸಮ ಆಗಿರುವಂಥದ್ದು. ಆದರೆ ಮುಖ್ಯವಾಗಿ ಇವತ್ತು ನಾವು ಬಂದಿರುವುದು ಪಡಂಗಡಿ ಗ್ರಾಮದ ಒಂದು ಮನೆ ಮುಂಭಾಗ. ಇಲ್ಲಿ ತುಂಗಮ್ಮ ಶೆಟ್ಟಿಯವರ ಸಂಬಂಧಪಟ್ಟಂತಹ ಒಂದು ಕೋಳಿ ಫಾರಂ ಇದೆ. ನಿಮಗೆ ತೋರಿಸ್ತಾ ಇದ್ವಿ ನಾವು. ಈಗ ತುಂಬ ಕತ್ಲಿದೆ ಆ್ಯಕ್ಚುಲಿ, ಆದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಆಗಿ ಒಂದು 3000 ಅಷ್ಟೊಂದು ಸ್ಕ್ವೇರ್ ಫೀಟಲ್ಲಿರುವಂಥ ಒಂದು ಕೋಳಿ ಫಾರಂ, ಬಹಳ ಗಟ್ಟಿಮುಟ್ಟದ ಕೋಳಿ ಫಾರಂ, ಸಂಪೂರ್ಣವಾಗಿ ನೆಲಸಮ ಆಗಿರುವಂಥದ್ದು. ಅಂದಾಜು ಪ್ರಕಾರ ಒಂದು 2500 ಕೋಳಿಗಳು ಇದರ ಒಳಗಡೆ ಇತ್ತು. ಆದರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಈ ಮನೆಗೆ ಸಂಬಂಧಪಟ್ಟಂತ ಒಬ್ಬ ಬಾಲಕ ಚಿರಂತ ಶೆಟ್ಟಿ ಅಂತ ಹುಡುಗ ಇದೇ ಒಂದು ಫಾರಂ ಒಳಗಡೆ ಹೋಗಿದ್ದ. ಆದರೆ ಈ ಒಂದು ಫೀಡಿಂಗ್ನ ಗೋಣಿಚೀಲ ಕಾಣಿಸಿದೆ ಅಲ್ಲ, ಆ ಫೀಡಿಂಗ್ನ ಗೋಣಿಚೀಲ ಇದ್ದ ಕಾರಣಕ್ಕೋಸ್ಕರ ಆ ಬಾಲಕ ಯಾವುದೇ ಒಂದು ಪ್ರಾಣಾಪಾಯವಿಲ್ಲದೆ ಬಚಾವಾಗಿರುವಂಥದ್ದು. ಒಂದು ವೇಳೆ ಅದು ಇಲ್ಲದೆ ಹೋಗಿರ್ತಿದ್ರೆ ಇವತ್ತು ಇಲ್ಲಿರುವಂಥ ಸನ್ನಿವೇಶನೇ ಬೇರೆ ಆಗ್ತಾಯಿತ್ತು. ನಾವು ಅದನ್ನು ಊಹೆ ಮಾಡೋಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ನೋಡ್ತಿರ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಇರುವಂಥ ಅಷ್ಟೂ ದೊಡ್ಡ ಕೋಳಿ ಫಾರಂ ಕೂಡ ಸಂಪೂರ್ಣವಾಗಿ ಮಣ್ಣು ಪಾಲಾಗಿದೆ. ಆ ಮಣ್ಣಿನ ಹೆಂಚು ಎಲ್ಲ ಕೂಡ ಪುಡಿ ಪುಡಿ ಆಗಿರುವಂಥದ್ದು. ಕೇವಲ ಎಲ್ಲಿ ಇದೆ ಈ ಒಂದು ಫೀಡ್ ಇರುವಂತಹ ಗೋಣಿಚೀಲ ಏನಿದೆ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಆಧಾರ ಸ್ತಂಭವಾಗಿ ಅಲ್ಲಿ ಇದು ಇರುವಂಥದ್ದು ಬಿಟ್ಟರೆ ಉಳಿದಂತೆ ಎಲ್ಲವೂ ಕೂಡ ನೆಲಸಮವಾಗಿದೆ. ಒಳಗಡೆ ಕೆಲವೊಂದು ಕೋಳಿ ಮರಿಗಳು ಇನ್ನೂ ಕೂಡ ಕೂಗ್ತಿರುವಂಥ ಸೌಂಡ್ ಹೇಳ್ತಿರ್ಬೋದು ನಿಮಗೆ. ಆ ಚಿವು ಅಂತಿದೆ. ಕೆಲವೊಂದಿಷ್ಟು ಕೋಳಿಗಳನ್ನ ಇವರು ಬಚಾವ್ ಮಾಡಿದ್ದಾರೆ. ಆದರೆ ಸುಮಾರಷ್ಟು ಕೋಳಿಗಳು ಸತ್ತಿರುವಂಥ ವಿಚಾರ ಕೂಡ ಹೇಳಿದ್ದಾರೆ. ನೋಡ್ತಿರ್ಬೋದು ಈಗ ಆಲ್ಮೋಸ್ಟ್ ಇಲ್ಲಿ ಒಳಗಡೆ ಕೆಲವೊಂದು ಕಾಣಿಸ್ತಿಲ್ಲ. ಅಲ್ಲಿ ನೋಡ್ಬೋದು, ನಮಗೆ ಝೂಮ್ ಮಾಡಿ ನೋಡಿದಾಗ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಅನೇಕ ಕೋಳಿ ಮರಿಗಳು ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಒಳಗಡೆ ಎಲ್ಲ ಕೆಲವೊಂದು ಕೋಳಿ ಮರಿಗಳು ಇದೆ. ಆದರೆ ಆಲ್ಮೋಸ್ಟ್ ಆಗಿ ಅನೇಕ ಕೋಳಿಗಳು ಸತ್ತಿರುವಂಥ ವಿಚಾರವನ್ನು ಕೂಡ ಇಲ್ಲಿ ಮನೆ ಮಾಲೀಕರು ಹೇಳಿರುವಂಥದ್ದು. ನಿಜ ಕೂಡ ನೋಡಿ, ಎಲ್ಲ ನೋಡಿ ನಿಮಗೆ ತೋರಿಸ್ತೀವಿ. ಆ ಕಡೆ ಹೋಗುವ ನೋಡಿ, ಪುಟ್ಟ ಪುಟ್ಟ ಕೋಳಿ ಮರಿಗಳು ಇಲ್ಲಿದೆ. ಎಲ್ಲವೂ ಕೂಡ ಭಯಗೊಂಡಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ತುಂಬ ದೊಡ್ಡ ಶಬ್ದ ಅಂತೂ ಆಗಿರುತ್ತೆ. ಅಷ್ಟು ದೊಡ್ಡ ಕೋಳಿ ಫಾರಂ ನೋಡ್ಬೋದು, ಎಷ್ಟು ದೊಡ್ಡ ಕೋಳಿ ಫಾರಂ. ಎಲ್ಲವೂ ಕೂಡ ಆ ಕಬ್ಬಿಣದ ಶೀಟ್ ಕೂಡ ಬಹಳ ಗಟ್ಟಿಮುಟ್ಟಾದ ಒಂದು ಕೋಳಿ ಫಾರಂ ಇದು. ಆಲ್ಮೋಸ್ಟ್ 3 ವರ್ಷ ಆಗಿರಬೇಕು ಈ ಒಂದು ಫಾರಂ ಕಟ್ಟಿ. ಆದರೆ ಆಗ ಬಂದಿರುವಂಥ ಈ ಭೀಕರವಾಗಿರುವಂಥ ಗಾಳಿಗೆ ಸಂಪೂರ್ಣವಾಗಿ ಬುಡದಿಂದಲೇ ಈ ಒಂದು ಕೋಳಿ ಫಾರಂ ಮಣ್ಣು ಪಾಲಾಗಿರುವಂಥದ್ದು. ಆಲ್ಮೋಸ್ಟ್ ಈಗ ಒಳಗಡೆ ಹೋದರೆ ಕೆಲವೊಂದು ಕೋಳಿಗಳ ಕಳೆಬರ ಕೂಡ ಸಿಗ್ಬೋದು. ಆದರೆ ಅಲ್ಲಿ ಹೋಗುವ ಸಾಧ್ಯ ಕೂಡ ಇಲ್ಲ. ಯಾಕಂದರೆ ಎಲ್ಲವೂ ಕೂಡ ಹೆಂಚುಗಳು ಪೀಸಾಗಿ ಬಿದ್ದಿದೆ. ಹೋದರೂ ಕೂಡ ಅದು ಸಾಮಾನ್ಯವಾಗಿ ಹೋಗೋ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆದರೆ ಕೆಲವೊಂದು ಕಡೆಯಲ್ಲಿ ಪಾಪ ಇನ್ನೂ ಕೂಡ ಕೋಳಿಗಳು ಒಳಗಡೆ ಇದೆ. ಇನ್ನು ಅದನ್ನು ಇಲ್ಲಿ ಮನೆಯವರೇ ಅದನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ, ರಕ್ಷಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಇದೀಗ ಇಲ್ಲಿಯ ದೃಶ್ಯ ಇದು. ಸಂಪೂರ್ಣ 3000 ಸ್ಕ್ವೇರ್ ಫೀಟ್ ಇರೋಂಥ ಈ ಕೋಳಿ ಫಾರಂ ಎಲ್ಲವೂ ಕೂಡ ಜಖಮಾಗಿರುವಂಥದ್ದು, ಮಣ್ಣು ಪಾಲಾಗಿರುವಂಥದ್ದು. ಇದೀಗ ಈ ಕೋಳಿ ಫಾರಂ ಸಂಬಂಧಪಟ್ಟಂಥ ಮಾಲಕಿ ಇಲ್ಲಿದ್ದಾರೆ, ವಿದ್ಯಾ ಅಂತ. ಆ್ಯಕ್ಚುಲಿ ನೀವು ಆ ಟೈಮಲ್ಲಿ ಎಲ್ಲಿದ್ರಿ? ನಾನು ಆ ಟೈಮಲ್ಲಿ ಮನೇಲಿದ್ದೆ. ನಾನು ಇಲ್ಲಿ ಬಂದು ಹೋಗಿದ್ದೆ. ನನ್ನ ಮಕ್ಕಳಿಗೆ ಅಂದರೆ ಗಾಳಿ ಬರುವಾಗ ನಾವು ಈಗ ಟರ್ಪಲ್ ಕಟ್ಟಬೇಕಾಗತ್ತೆ, ಚಂಡಿ ಆಗತ್ತೆ ಅಂತ. ಅದಕ್ಕೆ ಟರ್ಪಲ್ ಕಟ್ಟಿ ಮಕ್ಕಳು ಅಂತ ಹೇಳಿ ನಾನು ಒಳಗೆ ಹೋಗಿದ್ದೆ. ನಾನು ಒಳಗೆ ಹೋಗಿ ಬರೋಷ್ಟೊತ್ತಿಗೆ ಏನಿಲ್ಲ, ಒಂದು ಶಬ್ದ ಮಾತ್ರ ಕೇಳಿದ್ದು. ನೋಡುವಾಗ ತಿರುಗಿ ನೋಡಿ ಶೆಡ್ಡೇ ಇರಲಿಲ್ಲ. ಇಲ್ಲಿ ಬರೋಷ್ಟೊತ್ತಿಗೆ ಒಬ್ಬ ಮಗ ಹೊರಗಿದ್ದಾನೆ, ಇನ್ನೊಬ್ಬ ಮಗನೇ ಕಾಣಿಸ್ತಾ ಇಲ್ಲ. ಅವನು ಅದ್ರ ಒಳಗಿದ್ದ. ಅವನು ಒಳಗೆ ಅಂದರೆ ಅದು ಕಟ್ಟಲಿಕ್ಕೆ ಹೋದವನು ಪಾಪ ಸಣ್ಣವನು ಒಳಗಡೆನೇ ಇದ್ದ. ಟರ್ಪಲ್ ಕಟ್ಟುವಷ್ಟೊತ್ತಿಗೆ ಅದು ಬಿದ್ದು ಅವನು ಇಲ್ಲಿ ನಮಗೆ ತುಂಬ ಭಯ ಆಗಿದೆ. ಮಗು ಬರ್ತಾನೆ ಇಲ್ವ ಅಂತಾನೆ ಅದೇ ತುಂಬ ಭಯ ಇತ್ತು ನಮಗೆ. ದೇವರದಲ್ಲಿ ಅವನು ಹೊರಗೆ ಆಚೆಯಿಂದ ಅವನು ಹೊರಗಡೆ ಬಂದ ಮಗು. ಅದು ಆ ಒಂದು ಗೋಣಿ ಚೀಲ ಇದ್ದ ಚೀಲ ಇದ್ದದಕ್ಕೆ ಪಾಪ ಮಗು ಬದುಕಿ ಬಂತು. ಇಲ್ಲಾಂದ್ರೆ ಅಲ್ಲಿ ನಿಮಗೆ ಎಂತ ಅದು ತೆಗಿಲಿಕ್ಕೂ ಆಗಲ್ಲ. ಅದು ಸಂಪೂರ್ಣ ಮಲಗಿ ಹೋಗಿದೆ ಅಲ್ಲ ಶೆಡ್. ಎಂತ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಓಕೆ, ಇದು ಕೋಳಿ ಫಾರ್ಮ್ ಕಟ್ಟಿ ಎಷ್ಟು ವರ್ಷ ಆಗಿದೆ? ಒಂದು 3 ವರ್ಷ ಆಯಿತು. 3 ವರ್ಷ ಆಯಿತು. ಓಕೆ, ಈಗ ಒಟ್ಟು ಸುಮಾರು 2.5 ಕೋಳಿಗಳಿದೆ. ಅದೊಂದು 3,000 ಚಿಲ್ಲರೆ ಕೋಳಿ ಇದೆ ಇದರಲ್ಲಿ. ಮರಿಗಳಷ್ಟೇ ಇತ್ತು? ಮರಿಗಳು ಮಾತ್ರ ಈಗ ಒಂದು 10 ದಿವಸ ಹಾಕಿದಷ್ಟೇ. ಮರಿ ಬಂದು ಇವತ್ತಿಗೆ 10 ದಿನ ಆಗಿದೆ ಅಷ್ಟೇ, ಸಣ್ಣ ಮರಿಗಳು. ಹೌದು.
ತುಂಬ ಕೋಳಿಗಳು ಸತ್ತಿದೆಯಾ? ತುಂಬ ಕೋಳಿಗಳು ಸತ್ತಿದೆ. ಇದರಲ್ಲಿ ಇದು ಉಳಿದ ಕೋಳಿಗಳು ಬದುಕುವಂಥದ್ದು ಯಾವುದು ಇಲ್ಲ. ಒಂದು ಸ್ವಲ್ಪ ಒಂದು 50-100 ಬದುಕ್ಬೋದು ಅಷ್ಟೇ, ಬಾಕಿದು ಬದುಕಲಿಕ್ಕಿಲ್ಲ. ಯಾಕಂದ್ರೆ ತುಂಬ ಚಂಡಿಯಾಗಿದೆ ಒಂದು, ಮತ್ತು ಮರಿಗಳು ಪೂರ ಇದ್ರ ಅಡಿಗೆ ಬಿದ್ದಿದೆ. ಅಂಚೆಲ್ಲ ಹೊಡಿಯಾಗಿ ಯಾವ್ದು ಮರಿ ಅದು ನಿಮಗೆ ತಗೊಂಡೋಗಿ ಸಾಕಿದ್ರೆ ಬರುದಿಲ್ಲ ಅದು. ಅದೊಂದು ಹೇಳ್ತಾಳಮ್ಮ ಸೋಲಲ್ಲಿ ಒಂದು ಗೇಲು ಅಂತ. ಈಗ ಇದು ಹೌದು, ಒಂದು ಇವತ್ತಿನ ಸನ್ನಿವೇಶನೇ ಬೇರೆ ಆಗ್ತಾ ಇತ್ತು. ಒಂದು ಸ್ವಲ್ಪ ಒಂದು ನಿಮಿಷದಲ್ಲಿ ನಮ್ಮ ಮಗುವಿನ ಭವಿಷ್ಯನೇ ಬದಲಾಯಿತು ಅಂತ ಹೇಳ್ಬೋದು ನಾವು ಇದರಿಂದ. ಪಾಪ ಮಗು ಆಚೆಯಿಂದ ಬರುವಾಗ ನಾವು ಎಲ್ಲಿದ್ದಾನೆ ನಾನು ಅವನನ್ನೇ ಹುಡುಕುದು, ಎಲ್ಲಿದ್ದೇವೆ ಅಂತ ನಾವು ಅದೇ ಹುಡುಕ್ತಿದ್ವಿ ನಾವು. ಇದೇ ಹುಡುಗ ಭಯ ಆಯ್ತಾ ಆ ಟೈಮಲ್ಲಿ? ನಂಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ. ನಾನು ಅಲ್ಲಿಗೆ ಅಂದರೆ ಅದು ಬೀಳುವಾಗ ಟೇಬಲ್ ಇಟ್ಲಿಕ್ಕೆ ಹೋಗಿದ್ದೆ. ಟೇಬಲ್ ಹಿಡಿಯುವಾಗ ಅದು ಶೆಡ್ಡೆ ಬಿದ್ದಿದೆ. ನಂಗೆ ಅದು ಗೊತ್ತಿಲ್ಲ. ನಾನು ಅಲ್ಲಿಗೆ ಕೂತ್ಕೊಂಡಿದ್ದೇನೆ. ಕೂತ್ಕೊಂಡು ಶೆಡ್ಡೆ ಬಿದ್ದಿದೆ, ನನ್ನ ಮೇಲೆ ಈಗ ಬೀಳ್ತದೆ ಅಂತ ನಾನು ಅಲ್ಲಿ ಒಂದು ಫೀಡ್ ಉಂಟು, ಫೀಡಿನ ಕಟ್ಟೆಯಲ್ಲಿ ಹೀಗೆ 2 ಸ್ಕ್ವೇರ್ ಉಂಟು, ಅದರ ಅಡಿ ಹೊಟ್ಟೆ ಉಂಟು, ಬೇರೆ ಕಡೆ ಜಾಗ ಇಲ್ಲ ಅಂತ ಅದು ಅದರ ಅಡಿಯಿಂದ ಬಂದು ಅಲ್ಲಿ ಗ್ಯಾಪ್ ಉಂಟು ಅಂತ ಅದರಿಂದ ಹೊರಗೆ ಬಂದದ್ದು. ಮತ್ತೆ ಹೊರಗೆ ಆಗಿ ಓಡಿಂದ ಬಂದದ್ದು. ಓಕೆ, ಅಂದರೆ ನಿಮಗೆ ಬೀಳುವಾಗ ಆ ಟೈಮಲ್ಲಿ ಸ್ವಲ್ಪ ಸೆನ್ಸ್ ಕೂಡ ಆಗಿಲ್ಲ, ಎಂತ ಗೊತ್ತೇ ಆಗಲಿಲ್ಲ. ನಾನು ಅಲ್ಲಿ ಬಿದ್ದಿದ್ದೇನೆ, ಬಿದ್ದದ್ದು ಗೊತ್ತುಂಟು, ಬಿದ್ದು ರಪ್ಪ ಬಂದಿದ್ದೇನೆ. ಮತ್ತೆ ಎಂತ ಇದು ಗೊತ್ತಿಲ್ಲ ನನಗೆ. ನಾನು ಕನಸಲ್ಲಿದ್ದೇನೆ ಅಂತ ಆಗ್ತಿತ್ತು. ಅಷ್ಟು ಭಯ ಆಯಿತು ನನಗೆ. ಭಯ ಆಗ್ತಿರ್ಲಿಲ್ಲ. ನಾನು ಹೊರಗೆ ಬಂದಿದ್ದೇನೆ, ಮತ್ತೆ ಹೊರಗೆ ಬಂದು ನಾವು ಸೀದಾ ಹೋಗಿದ್ದೇವೆ ಮನೆಗೆ. ಮತ್ತೆ ಎಂತ ನಿಜಾನ ಹಾಗೆ ಹೀಗೆ ನಂಗೆ ಅನಿಸ್ತು ಉಂಟು ನನಗೆ. ಮತ್ತೆ ನೋಡುವಾಗ ಮೈಂಡ್ ಅಷ್ಟು ಬ್ಲ್ಯಾಂಕ್, ಅಷ್ಟು ತಕ್ಷಣ ಶಾಕ್ ಆಗಿದೆ ಅನ್ನುವಂಥದ್ದು. ಓಕೆ, ನೀನು ಹೋದಾಗ ಕೋಳಿಗಳಿಗೆ ನೀನು ಏನು ಇದಕ್ಕೆ ತರ್ಪಲಕಕ್ಕೆ ಹೋಗಿದ್ದಲ್ಲ? ಟರ್ಪಲ್ ಹಾಕಿತ್ತು, ಅದಲ್ಲಿ ಅದು ಸೈಡಿಗೆ ಕಟ್ಟೆ ಇರ್ತವೆ, ಅದು ಕಟ್ಟೆ ಆಚೆ ಬಿದ್ದಿತ್ತು. ಅದನ್ನು ಬಿದ್ದು ಅದನ್ನ ಎದ್ದಿದ್ದೆ. ಆ ಕಡೆಯಿಂದ ಅವನು ಆ ಕಡೆ ಇದ್ದವನು ಅದು ಒಂದು ಸೆಕೆಂಡಲ್ಲಿ ಅವನ ಈ ಕಡೆ ಬಂದಿದ್ದು, ಇಲ್ಲಾಂದ್ರೆ ಅಲ್ಲಿ ಆಚೆಯಿಂದ ಹೋಗಿದ್ದವನು. ಆ ಲಾಸ್ಟಿಗೆ ಅಲ್ಲಿ ಹೋಗಿದ್ದಿದ್ರೆ ಅಲ್ಲಿ ಬಿದ್ದಾಗ್ತಿತ್ತು. ಅದು ಒಂದೇ ಸೆಕೆಂಡಲ್ಲಿ ಈ ಕಡೆ ಬಂದು ನಿಂತಿದ್ದು ಅಷ್ಟೇ ಅಂದೆ. ನಿಂತ ತಕ್ಷಣ ಬಿದ್ದಾಗಿದೆ ಇದು. ಒಂದು ಸೆಕೆಂಡಲ್ಲಿ ಬಿದ್ದಿದೆ. 3 ವರ್ಷ ಆಯಿತು. ಒಂದು 10-12 ಲಕ್ಷ ಖರ್ಚು ಮಾಡಿದ್ದು ನಮ್ಮದು ಲೋನ್ ಕೂಡ ಇನ್ನೂ ಅದರದ್ದು ಏನು ಕ್ಲಿಯರ್ ಆಗಲಿಲ್ಲ. ಅದೊಂದು ಕಡೆಯಿಂದ ಟೆನ್ಷನ್. ಇನ್ಶೂರೆನ್ಸ್ ಕೂಡ ಏನಾದರೂ ಅದು ಇನ್ಶೂರೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಲೋನ್ ಮಾಡಿದಲ್ಲಿ ಬ್ಯಾಂಕಲ್ಲಿ ಇನ್ಶೂರೆನ್ಸ್ ಕೂಡ ಇಲ್ಲ, ನಾವು ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಅದನ್ನೆಂತ ಮಾಡ್ತಾರೆ ಅಂತ ಗೊತ್ತಿಲ್ಲ, ಎಂತ ಕ್ಲೈಮ್ ಆಗ್ತದೆ ಅಂತ ಗೊತ್ತಿಲ್ಲ ನಮಗಿನ್ನು ಕೂಡ. ಮನೆಯ ಖರ್ಚು ವೆಚ್ಚಕ್ಕೆಲ್ಲ ಇದೆ. ಇದು ಆಧಾರವೇ ನಮ್ಮ ಇದಕ್ಕೆ ಆಧಾರವಾಗಿದ್ದದಂತ ನಮ್ಮದು. ನಮ್ಮ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ನಮಗೆ ಎಲ್ಲದಕ್ಕೂ ಒಂದು ಆಧಾರವಾಗಿದ್ದದ್ದು. ಲೋನ್ ಇದ್ರು ಅದರಲ್ಲಿ ಜೀವನ ಹೋಗ್ತಿದ್ದು, ಅದರಿಂದನೇ ನಮ್ಮದು ಜೀವನ ಹೋಗ್ತಿದ್ದದು. ಈಗ ಎಂತ ಮಾಡೋದು ಹೇಳಿ ಗೊತ್ತಾಗ್ತಿಲ್ಲ. ನಾವು ಮಾತ್ರ ಹೇಳಿದ ಕೂಡಲೇ ಸೂಪರ್ವೈಸರ್ ಎಲ್ಲ ಇಮಿಡಿಯೇಟ್ಲಿ ಬಂದು ಪಾಪ ತುಂಬ ಹೆಲ್ಪ್ ಮಾಡಿದರು. ಎಲ್ಲ ಮರಿ ತೆಗಿಲಿಕ್ಕಾಗಿರ್ಬೋದು ಎಲ್ಲ ರಪ್ಪ ಬಂದರು ಎಲ್ಲ. ಮತ್ತು ಜಿತೆ ಸರ್ ಕೂಡ ನಮ್ಮ ಡ್ಯಾನ್ಸ್ ಮಾಸ್ಟರ್, ಅವರು ಕೂಡ ತುಂಬ ನಾನು ಫೋನ್ ಮಾಡಿ ಎಲ್ಲ ಹೇಳಿದ ಕೂಡಲೇ ಕೆಲವರನ್ನೆಲ್ಲ ಕಳಿಸಿ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಇವತ್ತು. ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಅದರ ಸ್ತಂಭವೇ ಕಳಿಸಿ ಬಿದ್ದಿದೆ. ಹೌದು, ಅದೇ ಬೇಜಾರಾಗ್ತಿದ್ದು. ಒಂದು ಸೆಕೆಂಡಲ್ಲಿ ಎಂತ ಮಾಡೋದು, ಇದನ್ನು ಏನು ಮಾಡಲಿಕ್ಕೇ ಆಗ್ತಾ ಇಲ್ಲ. ಇದು ಈಗ ಇಲ್ಲಿ ಈಚೆಗೆ ಹೀಗೆ ಕಷ್ಟ ಕಾಣ್ತದ, ಆಚೆಯಿಂದ ಎಂಥದಿಲ್ಲ. ನಿಮಗೆ ಚಾಪೆ ಹಾಸಿದಾಗ ಉಂಟು, ತೋಡುಂಟು ಅಲ್ಲಿ, ಅರ್ಧ ಮಾಡಿ ಆಚೆ ಬಿದ್ದಿದೆ. ನಿಮಗೆ ಹೆಕ್ಕಿದ್ರು ಎಂತ ಸಿಗ್ಬೋದು, ಎಂತ ಸಿಗ್ಲಿಕ್ಕಿಲ್ಲ. ಇದು ಪುನಃ ರಿಕವರಿ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಎಂತ ಮಾಡಿ ಇದಕ್ಕೋಸ್ಕರ ಇದು ಜಾಗ ಇಲ್ಲ ನಿಮ್ದೇನಾ? ಇಲ್ಲ, ನಮ್ಮ ಅಮ್ಮನ ಜಾಗದಲ್ಲಿ ನಾವು ನಮ್ಮ ಜಾಗ ಅಲ್ಲ ಇದು. ನಮ್ಮ ಅಮ್ಮನ ಜಾಗದಲ್ಲಿ ನಾವು ಇದರಲ್ಲಿ ಮಾಡ್ತಿರೋದು, ಲೋನ್ ಮಾಡಿ ಇದು ಕಟ್ಟಿ ಮಾಡ್ತಿರೋದು. ಖರ್ಚು ಕೂಡ ಅಷ್ಟೇ ಆಗಿದೆ. ಇನ್ನು ಕೂಡ ಲೋನ್ ಸುಮಾರು ಬಾಕಿ ಇದೆ. 5-6 ಲಕ್ಷ ಲೋನ್ ಜಾಸ್ತಿ ಉಂಟು ಬಾಕಿ ನಮ್ಮದು. ಇನ್ನೀಗ ಹೇಗೆ ಕಟ್ಟೋದು ಎಂತ ತೋಚ್ತಿಲ್ಲ. ಎಂತ ಕಟ್ಟುವಂಥ ಪರಿಸ್ಥಿತಿ ಏನೂ ಇಲ್ಲ. ನೋಡ್ತಿರ್ಬೋದು, ಈಗ ಅವರು ಹೇಳಿದರು ಇದೇ ಒಂದು ಆಧಾರ ಸ್ತಂಭವಾಗಿತ್ತು. ಆದರೆ ಆಗಲೇ ಹೇಳಿದಾಗ ಸೋಲಲ್ಲಿ ಒಂದು ಗೇಲು ಅನ್ನೋ ಹಾಗೆ ಒಂದು ಕಡೆ ಓಕೆ ಅವರ ಒಂದು ಆಧಾರ ಸ್ತಂಭ ಇಲ್ಲಿ ಬಿದ್ದರೂ ಕೂಡ, ಆದರೆ ಒಬ್ಬ ಮಗನನ್ನು ಮಾತ್ರ ಆ ದೇವರು ಒಂದು ಉಳಿಸುವಂಥ ರೀತಿಯಲ್ಲಿ ಇಲ್ಲೊಂದು ಸನ್ನಿವೇಶ ಆಗಿರುವಂಥದ್ದು. ಒಂದು ವೇಳೆ ಆ ರೀತಿ ಏನಾದರೂ ಆಗಿರ್ತಿದ್ರೆ ಆ ನೋವನ್ನು ಯಾರಿಗೂ ಕೂಡ ಬರ್ಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಅದು ಅದೃಷ್ಟವಶಾತ್ ಅಂಥದ್ದು ಏನೂ ಆಗಿಲ್ಲ. ಆದರೆ ಈಗ ನೋಡ್ತಿರ್ಬೇಕಾದ್ರೆ ಸಂಪೂರ್ಣವಾಗಿ ಈ ಒಂದು ಕೋಳಿ ಫಾರಮ್ ಜಖಮಾಗಿದೆ, ನೆಲಸಮ ಆಗಿರೋ ಮತ್ತು ಮಣ್ಣು ಪಾಲಾಗಿರುವಂಥದ್ದು ಆ ಭೀಕರ ಗಾಳಿಗೆ. ಒಂದೇ ಒಂದು ಹೆಂಚು ಕೂಡ ನಿಮಗೆ ಪೂರ್ತಿಯಾಗಿ ಕಾಣಿಸ್ತದೆ. ಕೆಲವೊಂದಿಷ್ಟು ಮಾತ್ರ ಇದೆ ಬಿಟ್ಟರೆ ಪೂರ್ತಿಯಾಗಿ ಅಷ್ಟೂ ದೊಡ್ಡ ಕೋಳಿ ಫಾರಮ್ ಕೂಡ ಮಣ್ಣು ಪಾಲಾಗಿದೆ. ಈಗ ಕೆಲವೊಂದು ಕೋಳಿ ಮರಿಗಳು ಇದ್ದರೂ ಕೂಡ ಅದಕ್ಕೆ ಸಣ್ಣ ಪುಟ್ಟ ಏಟಾದರೂ ಕೂಡ ಅದು ಉಳಿಯೋದಿಲ್ಲ. ಹಾಗಾಗಿ ಈಗ ಇಲ್ಲಿ ನಿಮಗೆ ಜೀವಂತ ಕಂಡು ಕೂಡ ಅದು ಉಳಿಯುತ್ತೆ ಅಂತ ಯಾವ ನಂಬಿಕೆ ಕೂಡ ಇಲ್ಲಿ ಯಾರಲ್ಲೂ ಕೂಡ ಇಲ್ಲ. ಇನ್ನೊಂದು ಇದು ಮುಖ್ಯವಾಗಿ ಪಡಂಗಡಿ ಗ್ರಾಮಕ್ಕೆ ಬರುತ್ತೆ. ಮೇಡಮ್, ಏನಾದರೂ ಪಂಚಾಯತ್ನವರು ಬಂದ್ರ, ಏನಾದರೂ ಭರವಸೆ ಬಂದಿದ್ದಾರೆ? ಪಂಚಾಯತಿಂದ ಸಂತೋಷ್ ಕುಮಾರ್ ಜೈನ್ ಅವರು ಬಂದು ಇಲ್ಲಿ ಭೇಟಿ ಕೊಟ್ಟು ನೋಡಿ, ಮತ್ತು ಅವರು ವಿಎಗೆಲ್ಲ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ. ಮತ್ತೆ ನಾಳೆ ಬರ್ತೇನೆ ಅಂತ ಹೇಳಿ ಸುಮಾರು ಹೊತ್ತು ನೋಡಿ ಹೋಗಿದವರು. ಸುಮಾರು ಹೊತ್ತಿದ್ದು ನಾಳೆ ಮತ್ತೆ ನಾವು ಬರ್ತೇವೆ, ಕತ್ಲೆ ಆಯ್ತಲ್ಲ, ಇನ್ನೆಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಕರೆಂಟ್ ಬೇರೆ ಇಲ್ಲೆಲ್ಲ ಹೋಗಿದೆ, ನಾಳೆ ಮತ್ತೆ ಬರ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಒಂದು ಭರವಸೆ ಕೊಟ್ಟಿದ್ದಾರೆ, ಏನಾದ್ರು ಮಾಡುವ ಅಂತ ಹೇಳಿದ್ದಾರೆ. ಪರಿಹಾರ
ಏನಾದರೂ ಬೇಕಲ್ಲ ಹೇಳಿ ಹೋಗಿದ್ದಾರೆ. ಎಂತ ಮಾಡ್ತಾರೆ ನೋಡಬೇಕು ನಾಳೆ ಅಂತ ಹೇಳ್ತಾರೆ. ಇದು ವಿದ್ಯುತ್ ವೈರ್ ಕೂಡ ಇದಕ್ಕೆ ಕನೆಕ್ಷನ್ ಎಲ್ಲ ಆಗಿದೆ. ವಿದ್ಯುತ್ ಎಲ್ಲ ಇದನ್ನೆಲ್ಲ ಕಟ್ ಮಾಡಿಸಿದ್ದೇವೆ. ಈಗ ಎಂತ ಮಾಡಿ ಎಲ್ಲ ಅದೀಗ ವಿದ್ಯುತ್ ಆನ್ ಆದರೆ ಇದೆಲ್ಲ ಇದಾಗ್ತದೆ, ಪೂರ್ತಿ ಕಟ್ ಆಗಿದೆ ಅಲ್ಲ. ಹಾಗೆ ಅವರಿಗೆ ಕರೆಂಟಿನವರಿಗೆ ಫೋನ್ ಮಾಡಿ ಎಲ್ಲ ತೆಗೀರಿ ಅಂತ ಹೇಳಿದಕ್ಕೆ ಅವ್ರು ತೆಗ್ದಿದ್ದಾರೆ. ಈಗ ಕರೆಂಟ್ ಕೂಡ ಇಲ್ಲ, ಎಲ್ಲ ಹೋಗಿದೆ. ಇನ್ನು ನಾಳೆ ಕೂಡ ಸರಿಯಾಗೋ ತನಕದ್ದು ಮಾಡಲಿಕ್ಕೆ ಗೊತ್ತಿಲ್ಲ ನಮಗೆ ಕರೆಂಟ್ ಕೂಡ. ನಾಳೆ ಈಗ ಇದ್ದ ಕೋಳಿಯನ್ನು ಒಂದು ಸ್ವಲ್ಪ ತೆಗೆದು ಎಂತ ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಅವರು ನಮ್ಮದು ಲೈಫ್ ಲೈನ್ ಅವರು ಎಂತ ಹೇಳ್ತಾರೆ ನೋಡ್ಬೇಕು, ಸೂಪರ್ವೈಸರ್ಗಳು ಹೇಳಿದಾಗೆ ಮಾಡಬೇಕಷ್ಟೇ. ಇದೀಗ ಈ ಫಾರಂ ಸಂಬಂಧಪಟ್ಟಂತೆ ಲೈಫ್ ಲೈನ್ ಫೀಡ್ಸ್ನ ಸೂಪರ್ವೈಸರ್ ಆಗಿರುವಂತಹ ದೇವರಾಜ್ ಇದ್ದಾರೆ ಸರ್. ಈಗ ಆ್ಯಕ್ಚುಲಿ ನೋಡಿದಾಗ ಸಂಪೂರ್ಣವಾಗಿರುವಂಥ ಈ ಕೋಳಿ ಫಾರಂ ಬಿದ್ದಿದೆ. ಏನಾದರೂ ಕಟ್ಟಡದ ಲೋಪದೋಷ ಅಂತ ಕಾಣಿಸ್ತದೆ, ಹೇಗೆ? ಕಟ್ಟಡದಲ್ಲಿ ಲೋಪದೋಷ ಏನಿಲ್ಲ ಮೇಡಮ್, ಯಾಕೆಂದರೆ 3 ವರ್ಷದಿಂದ ಮಾಡ್ತಿರೋದು, ಯಾವುದೇ ಲೋಪದೋಷ ಇಲ್ಲ. ನಾವು ಹೇಳ್ದಂಗೆ ಅವ್ರು ಮಾಡಿದ್ದಾರೆ. ಕಟ್ಟಡ ಎಲ್ಲ ಚೆನ್ನಾಗಿದೆ, ಅವ್ರು ಮಾಡಿರೋ ಕಾಮಗಾರಿ ಎಲ್ಲ ಚೆನ್ನಾಗಿದೆ, ಆದ್ದರಿಂದ ಯಾವುದೂ ಆಗಿಲ್ಲ. ನನಗೆ ಇವರು ಫೋನ್ ಮಾಡಿದಾಗಲೂ ಅಂದಾಜು ಈ ರೀತಿ ಆಗಿರುತ್ತೆ ಅಂತ ನಮಗೂ ಕೂಡ ಅಂದಾಜು ಮಾಡಲಿಕ್ಕೆ ಆಗಲಿಲ್ಲ. ಏನೋ ಮರ ಏನೋ ಬಿದ್ದಿರ್ಬೋದು ಅಂದ್ಕೊಂಡು ಇಲ್ಲಿ ಬಂದು ನೋಡಿದಾಗ ನಮಗೇನೆ ಒಂಥರ ಹಾರ್ಟ್ ಅಟ್ಯಾಕ್ ಆಗ್ತದಂಗೆ ಆಯಿತು ಸಡನ್ನಾಗಿ. ಆ ಥರ ಒಂದು ಸಿಚುವೇಶನ್ನು. ಇಲ್ಲಿ ಬಂದು ನೋಡಿದಾಗ ಕೋಳಿಗಳು ಸತ್ತಿರೋದು, ಇನ್ನು ಅದನ್ನು ತೆಗೀಲಿಕ್ಕೆ ತುಂಬ ಕಷ್ಟ ಇದೆ. ಮತ್ತು ಇದು ಕೂಡ ಒಂದು ಕೂಡ ಬದುಕೋದಿಲ್ಲ. ಅದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಕೂಡ ಅದಕ್ಕೆ ತೊಂದರೆ ಆದ್ರೂ ಬದುಕೋದಿಲ್ಲ. ಅದರಿಂದ ತುಂಬ ಫುಲ್ ನಷ್ಟ ಆಗಿದೆ. ಅದರಲ್ಲಿ ಒಂದು ದೇವರ ದಯ ಅಂತ ಹೇಳ್ಬೋದು. ಮಗಂಗೇನು ಆಗಿಲ್ಲ, ಅದೊಂದು ಆ ಫೀಡ್ ಇದ್ದಿದ್ದರಿಂದ ಒಂದು ರಕ್ಷಣೆ ಆಗಿದೆ ಅಷ್ಟೇ. ಕಟ್ಟಡ ಕಟ್ಟಿರೋದ್ರಲ್ಲಿ ಯಾವುದೇ ಅಂತ ಒಂದು ದೋಷ ಕಾಣ್ತಾ ಇಲ್ಲ. ಅದರಲ್ಲಿ ಎಲ್ಲವೂ ಕೂಡ ನಾವು 3 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ವಿ. ಶೆಡ್ಡು ಅಷ್ಟೇ ನೀಟಾಗಿ ಮಾಡಿದ್ದಾರೆ. ನಾವೇ ಹೇಳ್ದಂಗೆ ನಾವು ಏನು ಮಾಡಿ ಅಂತ ಹೇಳಿದ್ರು ಅದೆಲ್ಲ ಮಾಡಿದ್ದಾರೆ. ಕಟ್ಟಡದ ಯಾವುದಿಲ್ಲ. ಇದು ಗಾಳಿ ಬಂದು ಮಳೆ, ಈ ಒಂದು ಜೋರು ಗಾಳಿಯ ರಭಸಕ್ಕೆ ಶೆಡ್ ಬಿದ್ದಿರುವಂಥದ್ದು. ಅದರಿಂದ ಏನು ತೊಂದರೆ ಇಲ್ಲ ಅವರಿಂದ. ಏನು ಮಾಡ್ಬೋದು ಮುಂದೆ ನೋಡಬೇಕು. ನಾವು ಕಂಪ್ನಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. ಕಂಪ್ನಿಯಿಂದ ಏನು ಅಂತ ಗೊತ್ತಿಲ್ಲ, ಇನ್ಫಾರ್ಮ್ ಮಾಡಿದ್ದೀವಿ. ಅವರು ಕೂಡ ಏನು ಸಾಧ್ಯವಾಗುತ್ತೋ ಅದನ್ನು ತೀರ್ಮಾನ ತಗೋತಾರೆ ಅವರು ಕೂಡ ಕಂಪ್ನಿಯಿಂದ. ನೋಡ್ತೇವೆ ಮುಂದೆ ಏನಾಗಿ ಮಾಡ್ಬೋದು ಅಂತ ನಾವು ನೋಡ್ತೇವೆ. ಸದ್ಯಕ್ಕಂತೂ 3900 ಸ್ಕ್ವೇರ್ ಫೀಟ್ ಇರುವಂಥ ಈ ದೊಡ್ಡ ಕೋಳಿ ಫಾರಂ ಸಂಪೂರ್ಣವಾಗಿ ಮಣ್ಣು ಪಾಲಾಗಿರುವಂಥದ್ದು. ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ. ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಪಡಂಗಡಿ.